ರೋಟರಿ ಕ್ಲಬ್ ಬಂಟ್ವಾಳ ಇದರ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬಿಸಿ ರೋಡಿನ ರೋಟರಿ ಕ್ಲಬ್ ಗೋಲ್ಡನ್ ಜುಬಿಲಿ ಹಾಲ್ನಲ್ಲಿ ನಡೆಯಿತು. ರೋಟರಿ ಜಿಲ್ಲೆ 3181 ರ ಜಿಲ್ಲಾ ಸಹ ತರಬೇತುದಾರ ಬಿ ಶೇಖರ್ ಶೆಟ್ಟಿ ಅವರು ಪದಗ್ರಹಣವನ್ನ ನೆರವೇರಿಸಿದ್ರು. ನಂತರ ಮಾತನಾಡಿದ ಅವರು, ಮಾನವೀಯ ಸಂಬಂಧಗಳು ಸಂದರ್ಭಕ್ಕೆ ಅನುಸಾರವಾಗಿ ಬದಲಾಗುತ್ತಿರುವ ಹಾಗೂ ಸ್ನೇಹ ಸೌಂದರ್ಯ ನಶಿಸಿ ಹೋಗುತ್ತಿರುವ ಇಂದಿನ ದಿನಗಳಲ್ಲಿ ಬಾಂಧವ್ಯ ವೃದ್ಧಿ ಹಾಗೂ ಸಮಾಜದಲ್ಲಿರುವ ಅರ್ಹರಿಗೆ ನೆರವು ನೀಡುವ ಅವಕಾಶವನ್ನ ರೋಟರಿ ಸಂಸ್ಥೆ ನೀಡುತ್ತಿದೆ ಎಂದರು. ಇಂದು ಮತ್ತೊಬ್ಬನನ್ನ ಕಂಡು ಮುಗುಳ್ನಗಲು ಹಿಂಜರಿಯುವ ಪರಿಸ್ಥಿತಿಗೆ ನಮ್ಮ ಜೀವನ ಪದ್ಧತಿ ಬಂದು ನಿಂತಿದೆ. ಮತ್ತಷ್ಟು ಲಾಬಿ ಸ್ವಾರ್ಥಿಗಳಾಗುತ್ತಿರುವ ನಮಗೆ ಬಡತನ ಇದೆ ಎಂದು ಪ್ರಶ್ನಿಸುವವರು ಇದ್ದಾರೆ. ಇಂತಹ ಸನ್ನಿವೇಶಗಳಲ್ಲಿ ಸಮಾಜದ ಬಡವರು ಸಹಾಯದ ಅಗತ್ಯವುಳ್ಳವರನ್ನ ಗುರುತಿಸಿ ಅವರಿಗೆ ಆರ್ಥಿಕವಾಗಿ ಶ್ರೀಮಂತರಾದವರಿಂದ ನೆರವು ನೀಡುವ ಸಂಪರ್ಕ ಸೇತುವೆಯಾಗಿ ಹಾಗೂ ಜನಸಾಮಾನ್ಯರ ಕಷ್ಟಗಳನ್ನ ಅರಿತು ಸ್ಪಂದಿಸಿ ಅವರ ಹೃದಯ ಗೆಲ್ಲುವ ಕೆಲಸವನ್ನ ರೋಟರಿ ಮಾಡುತ್ತಿದೆ ಎಂದರು. ಪ್ರಶಸ್ತಿಗಳು ಮುಖ್ಯವಾಗಿರುವುದಿಲ್ಲ, ಮಾಡಿದ ಕೆಲಸದ ಸಂತೃಪ್ತಿ ನಮಗೆ ಮುಖ್ಯವಾಗಿರ್ತದೆ. ಅನೇಕರು ಕೇಳಿದ್ರು ರೋಟರಿ ಯಾಕೆ ಬೇಕು ನಮಗೆ ಅಂತ. ರೋಟರಿ ಅಂದ್ರೆ ಏನು ಅಂತ ಕೇಳಿದ್ರು. ರೋಟರಿ ಅಂದ್ರೆ ಒಂದು ಸಮಾಜ ಸೇವಾ ಸಂಸ್ಥೆ ಅಂತ ಇವತ್ತು ಅನೇಕರು ಹೇಳ್ತಾರೆ. ರೋಟರಿ ಅಂದ್ರೆ ಏನು ಅಂತ ಕಳೆದ 30 ವರ್ಷಗಳಿಂದ ರೋಟರಿಯಲ್ಲಿದ್ದವರಿಗೂ ಕೂಡ ರೋಟರಿ ಏನು ಅಂತ ಇವತ್ತಿಗೂ ಅರ್ಥ ಆಗಲಿಲ್ಲ. ರೋಟರಿ ಅಂದ್ರೆ ಸೋಷಿಯಲ್ ಸರ್ವಿಸ್ ಮಾಡುವಂತ. ರೋಟರಿ ಒಂದು ಸಮಾಜ ಸೇವಾ ಸಂಸ್ಥೆ ಮಾತ್ರ ಅಲ್ಲ, ಸ್ನೇಹ, ಬಡನಾಟ, ವೃತ್ತಿ ಘನತೆ, ಜೊತೆಗೆ ಸಮಾಜ ಸೇವೆ, ವಿಶ್ವ ಭ್ರಾತೃತ್ವ, ಮುಂದಿನ ಪೀಳಿಗೆಯನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನು ಹೊರುವಂತ ಸಮಗ್ರವನ್ನು ಒಳಗೊಂಡಂತ ಒಂದು ವಿಶ್ವವಿದ್ಯಾನಿಲಯ ರೋಟರಿ. ರೋಟರಿ ಕ್ಲಬ್ ಬಂಟ್ವಾಳ ಟೌನ್ ಅಧ್ಯಕ್ಷರಾಗಿ ಉಮೇಶ್ ನಿರ್ಮಲ್ ಅಧಿಕಾರವನ್ನ ಸ್ವೀಕರಿಸಿದ್ರು. ಮುಖ್ಯ ಅತಿಥಿ ವಲಯ 4ರ ಅಸಿಸ್ಟೆಂಟ್ ಗವರ್ನರ್ ಎನ್ ಪ್ರಕಾಶ್ ಕಾರಂತ, ರೋಟರಿ ಝೋನಲ್ ಲೆಫ್ಟಿನೆಂಟ್ ಸಂಜೀವ ಪೂಜಾರಿ, ರೋಟರಿ ಕ್ಲಬ್ ಬಂಟ್ವಾಳದ ಅಧ್ಯಕ್ಷ ಮಂಜುನಾಥಾಚಾರ್ಯ ಶುಭ ಹಾರೈಸಿದ್ರು. ನಾನು ಹಳ್ಳಿಯ ಭಾಗದಿಂದ ಅನೇಕ ಜನರನ್ನ ಆ ಕ್ಯಾಂಪ್ಗೆ ಕಳಿಸ್ಕೊಡ್ತಾ ಇದೆ. ಅಲ್ಲಿ ಹಿರಿಯರಾದಂತ ಪಿಡಿ ಶೆಣೈ, ಅನಂತ ಸೋಮಯ್ಯಜಿ, ಬಹುಶಃ ನೆನಪು ಬರ್ತಾ ಇದ್ದರು, ದಯಾನಂದ ಕುಡವರು, ಅನೇಕರು ಮಾನ್ಯರ ರೋಟರಿಯ ಸದಸ್ಯರುಗಳು ಅಲ್ಲಿ ಸಮ್ಮೇಳನ ರೋಟರಿ ವಿಚಾರಗಳನ್ನು. ಕಾರ್ಯದರ್ಶಿಯಾಗಿ ಜಯರಾಜ್ ಎಸ್ ಬಂಗೇರ, ಉಪಾಧ್ಯಕ್ಷರಾಗಿ ಪಲ್ಲವಿ ಕಾರಂತ್, ಕೋಶಾಧಿಕಾರಿಯಾಗಿ ಆಶಾಮಣಿ ಡಿ ರೈ, ಜೊತೆ ಕಾರ್ಯದರ್ಶಿಯಾಗಿ ಸತೀಶ್ ಕುಮಾರ್, ನಿಕಟಪೂರ್ವ ಅಧ್ಯಕ್ಷರಾಗಿ ಚಂದ್ರಹಾಸ್ ಶೆಟ್ಟಿ ರಂಗೋಲಿ ಅಧಿಕಾರ ವಹಿಸಿಕೊಂಡ್ರು. ಈ ಸಂದರ್ಭ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶ್ರೇಷ್ಠ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ಶಾಲಾ ವಿದ್ಯಾರ್ಥಿನಿಯರಿಗೆ ಉಚಿತ ಕನ್ನಡಕ ವಿತರಣೆ ಮಾಡಲಾಯಿತು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.